ನಮಸ್ಕಾರ ವೀಕ್ಷಕರೇ, ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕಾರ್ಯಕ್ರಮದಲ್ಲಿ ಇದ್ದಾರೆ ಡಾಕ್ಟರ್ ಜಾನ್ ಅವರು, ನೋಡಲ್ ಆಫೀಸರ್ ಆಫ್ ಕೋಟ್ಪಾ ಇಂಪ್ಲಿಮೆಂಟೇಷನ್. ಕೋಟ್ಪಾ ಆಕ್ಟ್ ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಸರ್, ಬ್ರೇಕ್ ಆದ್ಮೇಲೆ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದ್ರೆ ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಹಳ ಮಂದಿಗೆ ಇದಿನ್ನೂ ಗಮನದಲ್ಲಿ ಇಲ್ಲ. ಯಾಕೆ ಅಂತಂದ್ರೆ ನಾವು ಹೆಚ್ಚಾಗಿ ಈ ತರದ ಸೈನೇಜಸ್ ಬೋರ್ಡ್ಸ್ಗಳನ್ನ ನಾವು ನೋಡ್ತಾ ಇಲ್ಲ. ಹೌದಾ? ಓಕೆ, ಇನ್ನು ಆದಷ್ಟು ಶೀಘ್ರದಲ್ಲಿ ಆಗಬಹುದು. ಎಲ್ಲ ಅಂಗಡಿಯವರು ತಮ್ಮ ತಮ್ಮ ಖರ್ಚಿನಿಂದನೇ ಇದನ್ನ ಹಾಕೋಬೇಕಾ? ಹೌದು ಹೌದು. ಯಾಕಂದ್ರೆ ಸ್ಲೋ ಸ್ಟಾರ್ಟ್ ಆಗ್ತದೆ. ಅಂದ್ರೆ ನಾನು ಎಲ್ಲಿ ನೋಡ್ತೆ ಅಂದ್ರೆ ಅಲ್ಲಿ ಎಲ್ಲ ಸ್ಟಾರ್ಟ್ ಆಯ್ತು. ಎಲ್ಲಿ ಅಂದ್ರೆ ಟೇಕ್ ಎಕ್ಸಾಂಪಲ್ ಇನ್ ಮಣಿಪಾಲ್ ಲಾಸ್ಟ್ ವೀಕ್ ಹೋಗಿದ್ದೀವಿ, ರೈಡ್ ಮಾಡಿದೀವಿ. ಅಲ್ಲಿ ಓವರ್ 40 lakhs ಪ್ರಾಡಕ್ಟ್ ಸೀಸ್ ಮಾಡಿದ್ವಿ. ಯಾಕಂದ್ರೆ ಸೆಕ್ಷನ್ 6 ನಾ ಹೇಳ್ತೀನಿ, 5 ಆಮೇಲೆ ಹೇಳ್ತೀನಿ. ಸೆಕ್ಷನ್ 6 ಬಿ ಏನು ಹೇಳಿದೆ ಅಂದರೆ 100 yards ವಿತಿನ್ ಸೊ ಎಜುಕೇಷನ್ ಇನ್ಸ್ಟಿಟ್ಯೂಷನ್ 100 yards ಸೇಲ್ ಮಾಡೋದು ಬ್ಯಾನ್ ಆಯಿತು. ಸಿಗರೇಟು, ಪಾನ್ ಮಸಾಲ ಏನಿರುತ್ತೆ ಸೇಲ್ ಮಾಡಿ ಬ್ಯಾನ್ ಆಯಿತು. ಸೊ ಅಲ್ಲಿ ಎಲ್ಲ ಸೀಸ್ ಮಾಡಿಬಿಟ್ಟು ಅವ್ರಿಗೆಲ್ಲ ಹೇಳಿದೀವಿ, ನೋಟಿಸ್ ಇಶ್ಯೂ ಮಾಡಿದ್ವಿ, ಇದೆಲ್ಲ ಬೋರ್ಡ್ ಆಗಬೇಕು ಅಂದರೆ. ಇವಾಗ ನಾವು ಆಮ್ ಸೀಯಿಂಗ್ ಫಾರ್ ಎವ್ರಿವೇರ್ ದ ಪುಟಿಂಗ್ ಅಪ್ ದ ಬೋರ್ಡ್ ಕಮಿಂಗ್ ಅಪ್. ಓಕೆ ಓಕೆ, ಫೈನ್, ದಟ್ಸ್ ಫೈನ್. ಎಲ್ಲ ಅಂಗಡಿಯವರು ಕಡ್ಡಾಯವಾಗಿ ಹಾಕಿ 100%. ಅವ್ರಿಗೆ ಏನಾದರೂ ಡೆಡ್ ಲೈನ್ ಇದೆಯಾ? ಡೆಡ್ ಲೈನು ಏನಿಲ್ಲ. ಏನಂದರೆ ಆಲ್ರೆಡಿ ಇದು ಅಣ್ಣಾಮಲೈ ಸಾಹೇಬರು ಆಲ್ರೆಡಿ ಬಿಗಿನಿಂಗ್ ಮಂತ್ ಆಫ್ ಫೆಬ್ರವರಿ ಫಸ್ಟ್ ವೀಕ್ ಹೇಳಿದ್ದಾರೆ. ಫುಲ್ ಪಬ್ಲಿಕ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಆಲ್ರೆಡಿ ಹೇಳಿದ್ದಾರೆ. ಬಟ್ ವಿತಿನ್ 5 days or 10 days ಮಾಡಬಹುದು. ಬಿಕಾಸ್ ಏನಂದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಅಂದ್ರೆ ಶಾಪ್ ಓನರ್ ಇರ್ಬೋದು, ಹೋಟೆಲ್ಸ್ ಇರ್ಬೋದು, ಬಾರ್ ಇರ್ಬೋದು, ನಿಮ್ಗೆ ಏನು ಸೈನೇಜಸ್ ಪ್ರಾಬ್ಲಮ್ ಅಂದ್ರೆ ನಿಮ್ಮ ಡೈರೆಕ್ಟ್ ಯು ಕ್ಯಾನ್ ಕಾಂಟ್ಯಾಕ್ಟ್ PSI, ನಿಯರ್ ಬೈ PSI. ಅವ್ರು ಕೊಡ್ತಾರೆ ಹೇಗಿರ್ಬೇಕು ಅಂತ ಸೈಜ್, ಸೈನೇಜ್ ಸೈಜ್ ಕೊಡ್ತಾರೆ, ಈ ತರ ಇರ್ಬೇಕು ಕೊಡ್ತಾರೆ. ನೀನೇ ಪ್ರಿಂಟ್ ಆಗ್ಬಿಟ್ಟು ನೀನೇ ಆಗ್ಬೇಕು. ಓಕೆ ಓಕೆ ಓಕೆ, ಆ ತರ ಮಾಡಿ. ಫೈನ್. ಈಗ ಸೆಕ್ಷನ್ 4 ಅಲ್ಲಿ ಮುಗೀತು, ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳುತ್ತೆ ಅನ್ನೋದು ಮುಗೀತು. ಸೆಕ್ಷನ್ 5 ಏನ್ ಹೇಳುತ್ತೆ ಸರ್? ಸೆಕ್ಷನ್ 5 ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಕ್ಟ್. ಏನಂದ್ರೆ ಆಲ್ ದ ಸಿಗರೇಟ್ ಕಂಪನಿ ಆಗಿರ್ಬೋದು, ಬಿಡಿ ಕಂಪನಿ ಆಗಿರ್ಬೋದು, ಅವರು ಇಂಡೈರೆಕ್ಟ್ ಡೈರೆಕ್ಟ್ ಪ್ರಮೋಟ್ ಮಾಡ್ತಾರೆ ಅವ್ರ ಪ್ರಾಡಕ್ಟ್ಸ್. ಆಸ್ ಪರ್ ದ ಆಕ್ಟ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಅಡ್ವರ್ಟೈಸ್ಮೆಂಟ್ ಬ್ಯಾನ್ಡ್. ಎನಿ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ಬಿಗ್ ಬೋರ್ಡ್ ಇರ್ಬೋದು, ಅಲ್ಲ ಇದು ಸ್ಪೋರ್ಟ್ಸ್ ಸ್ಪಾನ್ಸರ್ ಮಾಡ್ಬೋದು, ಸ್ಕೂಲ್ ಫಂಕ್ಷನ್ಗೆ ಸ್ಪಾನ್ಸರ್ ಮಾಡ್ಬೋದು. ಎನಿ ಕೈಂಡ್ ಆಫ್ ಸ್ಪಾನ್ಸರ್ ಅಲೋಡ್ ಇಲ್ಲ ಆಸ್ ಪರ್ ದ ಆಕ್ಟ್. ಬಿಡಿ ಕಂಪನಿ ಇರ್ಬೋದು, ಸಿಗರೇಟ್ ಕಂಪನಿ ಇರ್ಬೋದು, ಎನಿ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ ಅಲೋಡ್ ಇಲ್ಲ ಆಸ್ ಪರ್ ದ ಆಕ್ಟ್, ಬ್ಯಾನ್ ಆಯ್ತು. ಸೊ ಇವಾಗ ನಾ ಇಲ್ಲಿ ಉಡುಪಿಲಿ ನೋಡಿದೆ ಏನಂದ್ರೆ ಸ್ಮಾಲ್ ಅಡ್ವರ್ಟೈಸ್ಮೆಂಟ್ ಇದೆ. ಏನಂದ್ರೆ ಬ್ರಿಸ್ಟಾಲ್ ಅಡ್ವರ್ಟೈಸ್ಮೆಂಟ್ ಇದೆ, ಬಿಡಿ ಅಡ್ವರ್ಟೈಸ್ಮೆಂಟ್ ಇದೆ. ಫಸ್ಟ್ ವೀಕ್ ಆಫ್ ಫೆಬ್ರವರಿ ವಿ ಕಾಲ್ಡ್ ಆಲ್ ದ ಬಿಡಿ ಮ್ಯಾನುಫ್ಯಾಕ್ಚರರ್ಸ್ as well as ITC distributor. Already we told them ಇದು ಕಟ್ಟಾಯವಾಗಿ ಯು ಹ್ಯಾವ್ ಟು ರಿಮೂವ್ ಆಲ್ ದ ಅಡ್ವರ್ಟೈಸ್ಮೆಂಟ್. ಸೊ ಇಲ್ಲಿ ಇವಾಗ ಯು ಕೆನಾಟ್ ಸಿ ಎನಿ ಅಡ್ವರ್ಟೈಸ್ಮೆಂಟ್ ಇನ್ ದ ಉಡುಪಿ ಡಿಸ್ಟ್ರಿಕ್ಟ್. ಆಲ್ರೆಡಿ ವಿ ರಿಮೂವ್ಡ್ ಆಲ್ ದ ಅಡ್ವರ್ಟೈಸ್ಮೆಂಟ್. ಸೊ ಇಫ್ ಎನಿಬಡಿ ಡೂಯಿಂಗ್ ಅಡ್ವರ್ಟೈಸ್ಮೆಂಟ್ ಅಂದ್ರೆ 2 years jail or 1,000 rupees fine. ಇದು ಫಸ್ಟ್ ಇಂಪ್ರೆಸ್ಮೆಂಟ್. ಸೆಕೆಂಡ್ ಇಂಪ್ರೆಸ್ಮೆಂಟ್ ಕಂಟಿನ್ಯೂಯಸ್ ಆಯ್ತಂದ್ರೆ 5 years jail, 5,000 rupees fine. ಇದು ಯಾರು ಹಾಕ್ತಾರೆ ಅಂದ್ರೆ ಇದು ಯಾರು ಮಾಡಿದ್ದಾರೆ ಅವ್ರಿಗಿಲ್ಲ, ಯಾರು ಮಾಡಿದ ಪ್ಲೇಸ್ ಕೊಟ್ಟಿದ್ದಾರೆ ಅವ್ರಿಗೆ. ಓಹೋ, ಹಾಗಾದ್ರೆ ಈಗ ನನ್ನ ಜಾಗದಲ್ಲಿ ಒಬ್ರು ಯಾರೋ ಒಂದು ಅಂಗಡಿಯನ್ನ ನಡೆಸ್ತಾ ಇದ್ದಾರೆ, ಆ ಅಂಗಡಿಯವರು ಆತರ ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಅವರಿಗೆಲ್ಲ ಫೈನ್. ಹೌದು, ಯಾಕೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲವಾ? ನೀವು ಮಾಡಬೇಡ, ಯಾಕೆಂದ್ರೆ ಅಲೌಡ್ ಇಲ್ಲ ಅವಾಗ ಅಡ್ವರ್ಟೈಸ್ಮೆಂಟ್. ಎನಿ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ ಅಲೌಡ್ ಇಲ್ಲ. ಯಾಕಂದರೆ ಲಾಸ್ಟ್ ಒಂದು ಎಕ್ಸಾಂಪಲ್ ಏನಂದರೆ, ನಾನು ಇದು ಕೋಲಾರ ಡಿಸ್ಟಿಕ್ಲ ಒಂದು ಸೆಕ್ಷನ್ 5 ರೈಡ್ ಹೋಗಿದ್ದೀವಿ. ಅಲ್ಲಿ ಫುಲ್ ಸ್ಕೂಲ್ ಝೋನ್ ಫುಲ್ ಅಡ್ವರ್ಟೈಸ್ಮೆಂಟ್, ಬಿಡಿ ಅಡ್ವರ್ಟೈಸ್ಮೆಂಟ್. ಓಕೆ, ಯಾಕೆ ಅಂದರೆ ಪ್ರಿನ್ಸಿಪಲ್ಗೆ ನೋಟಿಸ್ ಇಶ್ಯೂ ಮಾಡಿದ್ವಿ, ಅವ್ರಿಗೆ FIR ಫೈಲ್ ಮಾಡಿದ್ವಿ. ಸೊ ಆ ಥರ ಎನಿ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ ಅಲೌಡ್ ಇಲ್ಲ ಆಸ್ ಪರ್ ದ ಆಕ್ಟ್. ದೆನ್ ಅದರ್ ಥಿಂಗ್ಸ್ ಏನಂದ್ರೆ ಅಡ್ವರ್ಟೈಸ್ಮೆಂಟ್ ಅಂದರೆ CSR ಒಂದಿದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅದೇನಂದ್ರೆ ಇಂಡೈರೆಕ್ಟ್ ITC ಇರ್ಬೋದು, ಅಲ್ಲ ಬಿಡಿ ಕಂಪನಿ ಇರ್ಬೋದು, ಅವರು ಸ್ಪಾನ್ಸರ್ ಕೊಡ್ತಾರೆ. ಸಮ್ ಅದರ್ ಡೆವಲಪ್ಮೆಂಟ್ ಕೊಡ್ತಾರೆ, NGOs ಕೊಡ್ತಾರೆ, ದೆನ್ ಸಮ್ ಅದರ್ ಗೌರ್ಮೆಂಟ್ ಪ್ರೋಗ್ರಾಮ್ ಕೊಡ್ತಾರೆ. ಸೊ ಅದೆಲ್ಲ ಆಸ್ ಪರ್ ದ ಆಕ್ಟ್ ಅಲೋಡ್ ಇಲ್ಲ. ಸೊ ದಯವಿಟ್ಟು ನಿಮ್ಮ ಶಾಪ್ ಓನರ್ ಇರ್ಬೋದು, ಅಲ್ಲಿ ಎನಿ ಅದರ್ ಪೀಪಲ್ ಇರ್ಬೋದು, ದಯವಿಟ್ಟು ಅಡ್ವರ್ಟೈಸ್ಮೆಂಟ್ ಸಿಗರೇಟ್ ಆ್ಯಂಡ್ ಅದರ್ ಟೊಬಾಕೋ ಪ್ರಾಡಕ್ಟ್ಸ್ ಅಡ್ವರ್ಟೈಸ್ಮೆಂಟ್ ದಯವಿಟ್ಟು ಅಲೋ ಮಾಡಬೇಡ. ಓಕೆ 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 ಓಕೆ, ವೆರಿ ಇಂಟ್ರೆಸ್ಟಿಂಗ್ ಸರ್. ಈಗ
200 rupees ಮಿನಿಮಮ್ ಫೈನ್, ಮ್ಯಾಕ್ಸಿಮಮ್ ಅಂತ ಏನಾದರೂ ಇದೆಯಾ? ಇಲ್ಲ, ಇದು ನಾನು ಆಲ್ರೆಡಿ ಹೇಳಿದಿಲ್ಲ, ಸೆಕ್ಷನ್ 4, 5, 6, 7 ಇದು ಡಿಫ್ರೆಂಟ್ ಕೈಂಡ್ ಆಫ್ ಫೈನ್ ಇದೆ. ಓಕೆ. ಸೆಕ್ಷನ್ 4, 6 ಇದು ಕಾಮಂಡಬಲ್ ಅಫೆನ್ಸ್. ಇದು ಆನ್ ದ ಸ್ಪಾಟ್ ಫೈನ್ ಮಾಡಬಹುದು. ಓಕೆ. ಅಲ್ಲಿ ಯಾರು ಬಂದು ತಗೋಬಹುದು? ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ತಗೊಳ್ಬಹುದು, ಹೆಲ್ತ್ ಡಿಪಾರ್ಟ್ಮೆಂಟ್ ತಗೊಳ್ಬಹುದು, ರೆವೆನ್ಯೂ ಡಿಪಾರ್ಟ್ಮೆಂಟ್ ತಗೊಳ್ಬಹುದು, ಸ್ಕೂಲ್ ಟೀಚರ್ ತಗೊಳ್ಬಹುದು. ಫಾರ್ ದೇ ಹ್ಯಾವ್ ಆಲ್ ದ ಅಬೋವ್ PSI ದೇ ಹ್ಯಾವ್ ರೈಟ್ ಟು ಇಂಪ್ಲಿಮೆಂಟ್ ದ ಆಕ್ಟ್. ಅದೇ. ಓಕೆ, ಅದನ್ನೀಗ ಹೊರತುಪಡಿಸಿ ಸರ್, ಈಗ ನಾನು ಕೇಳಬೇಕು, ಈಗ ಒಂದು ಅಂಗಡಿಯವರು ಒಂದ್ಸಲ ಮಾಡಿದ್ರು, ಅವ್ರಿಗೆ ಗೊತ್ತಿರಲಿಲ್ಲ, ಸರಿ ಅವ್ರಿಗೆ ನೀವು ಫೈನ್ ಹಾಕಿದ್ರೆ 200 ರೂಪಾಯಿ ಫೈನ್ ಹಾಕಿದ್ರೆ ಎಲ್ಲ ಆಯ್ತು, ಮುಗೀತು. ಪುನಃ ಮತ್ತೆ ಅವ್ರು ರಿಪೀಟ್ ಮಾಡಿದ್ರು. ರಿಪೀಟ್ ಮಾಡಿದೆ ಅಂದರೆ ಯಾವಾಗ ರಿಪೀಟ್ ಮಾಡಿದ್ರೆ ಅಗೈನ್ 200 ರೂಪೀಸ್ ಫೈನ್ ಆಸ್ ಪರ್ ದ ಆ್ಯಕ್ಟ್. ಏನಂದರೆ ಅವರು ರೂಲ್ಸ್ ಫಾಲೋ ಮಾಡಬೇಕು. ಯಾಕಂದರೆ ಸೆಕ್ಷನ್ 4 ಅಂದರೆ ಅವರು ಬೋರ್ಡ್ ಇರಬೇಕು, ನಂಬರ್ 1. ಓಕೆ. ನಂಬರ್ 2, ಇದು ಸ್ಕೂಲ್ ಸುತ್ತಿಮತ್ತ 100 yards ಸೇಲ್ ಮಾಡೋದು ಇಲ್ಲ, ಅವರು ಬೋರ್ಡ್ ಆಗಬೇಕು. ಇಫ್ ಅವ್ರು ಸೇಲ್ ಅಬೋ 100 yards, ಸ್ಕೂಲ್ ಜೋನ್ 100 yards ಹತ್ರ ಅಲ್ಲಿ ಸೇಲ್ ಮಾಡ್ಬೋದು. ಬಟ್ ಅಲ್ಲಿ ಅವರು ಸ್ಮೋಕಿಂಗ್ ಬೋರ್ಡ್ ಇರಬೇಕು. ನೆಕ್ಸ್ಟ್ ಸೆಕ್ಷನ್ 4 ಬೋರ್ಡ್ ಇರಬೇಕು, ಸೆಕ್ಷನ್ 6A ಬೋರ್ಡ್ ಇರಬೇಕು, ವಾಯ್ ಕ್ಯಾನ್ಸರ್ ಬೋರ್ಡ್ ಇರಬೇಕು. ಅದು 2 ಬೋರ್ಡ್ ಇಟ್ಟುಬಿಟ್ಟು ಸೇಲ್ ಮಾಡ್ಬೋದು. ಬಟ್ ಸೇಲ್ ಮಾಡಿಬಿಟ್ಟು ಡಿಸ್ಪ್ಲೇ ಮಾಡಿ ಸೇಲ್ ಮಾಡೋದು ಇಲ್ಲ. ಎನಿ ಸಿಗರೇಟ್ ಡಿಸ್ಪ್ಲೇ ಆಡೋದು ಇಲ್ಲ. ಒಳಗಡೆ ಇಟ್ಟು ಸೇಲ್ ಮಾಡ್ಬೋದು. ಸೇಲ್ ಮಾಡಿಬಿಟ್ಟು ಅವ್ರು ಕೇಳ್ಬೋದು, ನೀ ಇಲ್ಲಿ ಸ್ಮೋಕ್ ಮಾಡೋ ಅಡೋಡಿಲ್ಲ, ನೀ ಎಲ್ಲಿನ ಹೋಗಿ ಮನೇಲಿ ಹೋಗಿ ಸೇಲ್ ಮಾಡ್ಬೋದು, ಸ್ಮೋಕ್ ಮಾಡ್ಬೋದು. ಯಾಕಂದ್ರೆ ಮನೆ ಪಬ್ಲಿಕ್ ಪ್ರೈವೇಟ್ ಪ್ರಾಪರ್ಟಿ, ವಿ ಕೆನಾಟ್ ಎಂಟರ್. ಸೊ ಅದ ಬಿಟ್ಬಿಟ್ಟು ಅದರ ಪ್ಲೇಸ್ ಅವರು ಸ್ಮೇಕ್ ಮಾಡೋ ಅಲೋಡೇ ಇಲ್ಲ. ಓಕೆ. ಈಗ ನೀವು ಕಲೆಕ್ಟ್ ಮಾಡಿರೋ ಫೈನ್ಗಳೆಲ್ಲ ಎಲ್ಲಿಗೆ ಹೋಗುತ್ತೆ ಸರ್? ಆಲ್ರೆಡಿ ಇಲ್ಲಿ ನಮ್ಮ ಉಡುಪಿ ಜಿಲ್ಲಾ ಆಲ್ರೆಡಿ ಓವರ್ 3 lakhs ಫೈನ್ ಹಾಕಿದ್ದಾರೆ. ಅದೆಲ್ಲ ಇವಾಗ ನಮ್ಮ ಇದು ಹೋಮ್ ಡಿಪಾರ್ಟ್ಮೆಂಟ್ ಒಂದು ಸೆಪ್ರೇಟ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಅದೆಲ್ಲ ಎವ್ರಿ ಡೇ ಪ್ರತಿ ದಿನ ಏನೇನು ಕಲೆಕ್ಟ್ ಮಾಡ್ತಾರಲ್ಲ ಈವ್ನಿಂಗ್ ಅವರು ಡೆಪಾಸಿಟ್ ಮಾಡ್ತಾರೆ. ಅದು ಹೋಮ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ. ಹೋಮ್ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ. ಇನ್ನು ನಾನು ಕೇಳಬೇಕು, ಈ ಸಿಗರೇಟ್ ಇದು ವಿಚಾರ ಇಷ್ಟ ಆಯಿತು, ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನೆಲ್ಲ ಹೇಳಿದರೆ. ವಾಟ್ ಅಬೌಟ್ ಬೀಡಿ? ನಾನು ಹೇಳೋದು ಕೇಳಿದ್ದೇನೆ, ಗೊತ್ತಿಲ್ಲ, ಹೇಳೋದು ಕೇಳಿದ್ದೇನೆ, ಬೀಡಿ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ, ಸಿಗರೇಟ್ಗಿಂತ ಬೀಡಿ ಬೆಟರು, ಬೀಡಿಯಲ್ಲಿ ನೈಸರ್ಗಿಕವಾದಂಥ ಇದೆಲ್ಲ ಇರ್ತದೆ, ಪದಾರ್ಥಗಳೆಲ್ಲ ಇರ್ತದೆ, ತೊಂದರೆ ಇಲ್ಲ ಅಂತ ಹೇಳೋದನ್ನು ಕೇಳಿದ್ದೇನೆ. ವಾಟ್ ಅಬೌಟ್ ಬೀಡಿ? ಏನಂದರೆ ಇವಾಗ ರಿಸರ್ಚ್ ಮಾಡಿಬಿಟ್ಟು ಒಂದು ಸಿಗರೇಟ್ಲೆ 7,000 ಕೆಮಿಕಲ್ಸ್ ಇದನ್ನು ಹೇಳಿದ್ದಾರೆ. 7,000 ಕೆಮಿಕಲ್ಸ್ ಸಿಂಗಲ್ ಸಿಗರೇಟ್. ಬಟ್ ಕಂಪೇರ್ ಟು ಸಿಗರೇಟು ಬೀಡಿ ತುಂಬ ಜಾಸ್ತಿ ಕೆಮಿಕಲ್ ಇದೆ. ಏನಂದರೆ ಬೀಡಿ ರಾ ಮೆಟೀರಿಯಲ್. ಸೊ ದೆನ್ ರಾವೇ ತಗೊಳ್ತಾರೆ. ಬಟ್ ಸಿಗರೇಟ್ ಅಂದರೆ ಅದು ಇದು ಮಿಕ್ಸ್ ಮಾಡ್ತಾರೆ, ಅದು ಕೆಮಿಕಲ್ಸ್ ತುಂಬ ಕಡಿಮೆ. ಬಟ್ ಇನ್ ಬೀಡಿ ತುಂಬ ಜಾಸ್ತಿ ನಿಕೋಟಿನ್ ಇದೆ, ಅದರ್ ಕೆಮಿಕಲ್ಸ್ ಇದೆ. ಇದು ಸಿಗರೇಟ್ ಇದು 1 ಪಪ್ ತಗೊಳ್ತಾರೆ, ಅದು ಇಲ್ಲಿ ಇಳಿತಾರೆ, ಅದು ತುಂಬ ಎಫೆಕ್ಟ್ ತುಂಬ ಎಫೆಕ್ಟ್ ಇಲ್ಲ. ಬಟ್ ಇದು ಬೀಡಿ 2-3 ಪಪ್ ಇನ್ಸೈಡ್ ಹೋಗ್ತಾರೆ. ಏಕೆ ಅವಾಗ ಸೊ ಅವಾಗ ಫುಲ್ ನಿಕೋಟಿನ್ ಕೆಮಿಕಲ್ಸ್ ಎಲ್ಲ ಒಳಗಡೆ ಹೋಗಿದೆ. ಸೊ ಇವ್ರಿಗೆ ತುಂಬ ಇಮಿಡಿಯೇಟ್ ಲಂಗ್ ಕ್ಯಾನ್ಸರ್ ಬರ್ಬೋದು, ಹಾರ್ಟ್ ಅಟ್ಯಾಕ್ ಬರ್ಬೋದು, ತುಂಬ ಪ್ರಾಬ್ಲಮ್ಸ್. ದೆನ್ ಆಮೇಲೆ ಬೀಡಿ ರೋಲ್ ಮಾಡ್ತಾರಲ್ಲ, ಅವ್ರಿಗೆ ಏನು ಪ್ರಾಬ್ಲಮ್ ಅಂದರೆ ಅವ್ರಿಗೆ ಫುಲ್ ನರ್ವಸ್ ಪ್ರಾಬ್ಲಮ್, ಫುಲ್ ನರ್ವಸ್ ಎಲ್ಲ ಅಫೆಕ್ಟ್ ಆಗುತ್ತೆ. ಆಮೇಲೆ ಟಿ ಬಿ ಬರದೆ, ಆಸ್ತಮಾ, ದೆನ್ ಅದರ್ ಡಿಸೀಸ್ ಏನಂದರೆ ಪ್ರೆಗ್ನೆನ್ಸಿ ಟೈಮ್ಲಿ, ವಿಮೆನ್ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರಾಬ್ಲಮ್ ಆಗಿದೆ. ಸೊ ವಿ ಕೆನಾಟ್ ಡೆಲಿವರ್ ಗುಡ್ ಬೇಬಿ. ಸೊ ಇದೆಲ್ಲ ತುಂಬ ಪ್ರಾಬ್ಲಮ್ ಬೀಡಿ ರೋಲ್ ಮಾಡ್ತಾರೆ ಅವ್ರಿಗೆ. ಸೊ ನಾನು ಹೇಳ್ತೀನಿ, ಬೀಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇದು ಏನು ಹೇಳುತ್ತೆ ಅಂದರೆ ಬೀಡಿ ತುಂಬ ಡೇಂಜರಸ್ ಕಂಪೇರ್ ಟು ಸಿಗರೇಟ್. ಸೊ ಸಿಗರೇಟ್ ಇರ್ಬೋದು, ಬೀಡಿ ಇರ್ಬೋದು, ಪಾನ್ ಮಸಾಲ ಇರ್ಬೋದು, ಎಲ್ಲ ಪಾಯ್ಸನ್. ಆಸ್ ಪರ್ ಅವರ್ ಒಪಿನಿಯನ್ ಅಂದರೆ ಪಾಯ್ಸನ್. ಓಕೆ, ಫೈನ್. ಈಗ ನನಗೆ ಇಲ್ ಇಫೆಕ್ಟ್ಸ್ ಆಫ್ ಐ ಥಿಂಕ್ ಈ ಪ್ಯಾಸಿವ್ ಸ್ಮೋಕಿಂಗ್ ಬಗ್ಗೆ ನೀವು ಹೇಳಿದಿರಿ ಸರ್, ದ ಥರ್ಡ್ ಪಾರ್ಟಿ ಅಲ್ಲಿ ಎಫೆಕ್ಟ್ ಆಗುವಂಥದ್ರ ಬಗ್ಗೆ ಕೂಡ ನೀವು ಹೇಳಬೇಕಾಗುತ್ತೆ. ಸಿ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, ಫಸ್ಟ್ ಹ್ಯಾಂಡ್ ಅಂದರೆ ನಾ ಸ್ಮೋಕ್ ಮಾಡಿದ್ರೆ ನಮ್ಗೆ ಪ್ರಾಬ್ಲಮ್ ಬರುತ್ತೆ, ಅದು ಫಸ್ಟ್ ಹ್ಯಾಂಡ್. ಸೆಕೆಂಡ್ ಹ್ಯಾಂಡ್ ಅಂದರೆ ಇಫ್ ಐ ಸ್ಮೋಕ್ ಅಂದರೆ ನಿಮ್ಮ ಸುತ್ತಿ ಮತ್ತೆ ಜನ ಇದ್ದಾರೆ, ಅವ್ರನ್ನ ಅಫೆಕ್ಟ್ ಆಗ್ತಾರೆ. ಸೊ ಇವಾಗ ರೀಸೆಂಟ್ ಥರ್ಡ್ ಹ್ಯಾಂಡ್ ಸ್ಮೋಕ್ ಒಂದು ಫೈಂಡ್ ಔಟ್ ಮಾಡಿದ್ದಾರೆ. ಥರ್ಡ್ ಹ್ಯಾಂಡ್ ಸ್ಮೋಕ್ ಅಂದರೆ ಒಂದು ರೂಮ್ ಇರ್ಬೋದು, ಟೇಕ್ ದ ಸ್ಟುಡಿಯೋ, ಇಲ್ಲಿ ಒಂದು ಪರ್ಸನ್ ಒಂದು ಸ್ಮೋಕ್ ಮಾಡಿ ಔಟ್ಸೈಡ್ ಹೋಗ್ತಾರೆ. ನೆಕ್ಸ್ಟ್ ಇಂಟ್ರ್ಯೂಗೆ ಬರ್ತಾರಲ್ಲ, ಯಾರ್ಯಾರು ಇನ್ಸೈಡ್ ಇಂಟ್ರ್ಯೂಗೆ ಬರ್ತಾರೆ ಅವೆಲ್ಲ ಅಫೆಕ್ಟ್ ಆಗ್ತಾರೆ.
ஒரு ಕಲ್ಯಾಣ ಮಂಟಪ ತಗೊಳ್ಳಿ, ಮ್ಯಾರೇಜ್ ಹಾಲ್, ಅಲ್ಲಿ ಒಂದು ಪರ್ಸನ್ ಸ್ಮೋಕ್ ಮಾಡಿಬಿಟ್ಟು ಔಟ್ಸೈಡ್ ಹೋಗುದಂದ್ರೆ ಇನ್ಸೈಡ್ ಜನ ಯಾರ್ಯಾರು ಬರ್ತಾರಲ್ಲ ಅಲ್ಲಿ ಅಫೆಕ್ಟ್ ಆಗ್ತಾರೆ. ಯಾಕಂದರೆ ಇಂದ ಕರ್ಟನ್ಸ್ ಇರ್ಬೋದು, ಚೇರ್ಸ್ ಇರ್ಬೋದು, ಅಪ್ ಟು 4 hours ನಿಕೋಟಿನ್ ಸ್ಟೇ ಆಗಿದೆ. ಸೊ ಏನು ಫಸ್ಟ್ ಹ್ಯಾಂಡ್ ಇರ್ಬೋದು, ಸೆಕೆಂಡ್ ಹ್ಯಾಂಡ್ ಇರ್ಬೋದು, ಏನು ಪ್ರಾಬ್ಲಮ್ ಬರದೆ ಅದು ಥರ್ಡ್ ಹ್ಯಾಂಡ್ ಪೀಪಲ್ಗೂ ಬರದೆ. ಸೊ ಏನು ಆಲ್ ದ ಪ್ಲೇಸಸ್. ಹಾಗಾದ್ರೆ ಈಗ ಸ್ಮೋಕ್ ಮಾಡಿದವ್ರು ಮಾತ್ರ ಸ್ಮೋಕರ್ ಅಲ್ಲ, ಪ್ಯಾಸಿವ್ ಸ್ಮೋಕರ್ಸ್ ಆರ್ ಆಲ್ಸೋ ಸ್ಮೋಕರ್ಸ್. ಆಫ್ ಕೋರ್ಸ್ ರೀಸೆಂಟ್ ಸ್ಟಡಿ ಏನಂದರೆ ಇಂಪಾರ್ಟೆನ್ಸ್ ಒಂದಿದೆ. ಇಂಪಾರ್ಟೆನ್ಸ್ ಅದು ತುಂಬ ಇವಾಗ ಏನಂದರೆ ಯಾರ್ಯಾರು ಸ್ಮೋಕ್ ಮಾಡ್ತಾರೆ ಅವ್ರಿಗೆ ಸಮನ್ಸ್ ಎಲ್ಲ ತುಂಬ ಕಡಿಮೆ ಪ್ರೊಡ್ಯೂಸ್ ಆಗಿದೆ. ಅದೆಲ್ಲ ಸೊ ಚೈಲ್ಡ್ ಕ್ರಿಯೇಟ್ ಅವ್ರಿಗೆ ಈ ಡಸಂಟ್ ಹ್ಯಾವ್, ಅದೆಲ್ಲ ಪ್ರಾಬ್ಲಮ್ ಇದೆ. ಯು ವಿಲ್ ನಾಟ್ ಹ್ಯಾವ್ ದ ಡಿಸೈರ್ ಫಾರ್ ಸೆಕ್ಷುವಲ್ ಕಾಂಟ್ಯಾಕ್ಟ್. ಆಫ್ ಕೋರ್ಸ್ ಇದು ಇಂಪಾರ್ಟೆನ್ಸ್ ಜಾಸ್ತಿ ಆದೆ. ಯಾರ್ಯಾರು ಸ್ಮೋಕ್ ಮಾಡೋದಲ್ಲ ಇಂಪಾರ್ಟೆನ್ಸ್ ತುಂಬ ಜಾಸ್ತಿ ಆದೆ. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ. ಕರೆಕ್ಟ್. ಇದೆಲ್ಲ ದಿಸ್ ಇಸ್ ಪ್ರಾಬ್ಲಮ್ ಎಲ್ಲ ಗೊತ್ತಿಲ್ಲ. ಇದೆಲ್ಲ ತುಂಬ ಪ್ರಾಬ್ಲಮ್. ಬಟ್ ಸರ್ ಈಗ ನಾನು ಕೇಳೋದು ಸ್ವಲ್ಪ ಓಕೆ, ಬಿಫೋರ್ ಐ ಆಸ್ ದಟ್ ಕ್ವಶನ್, ನನಗೆ ನೀವು ಸೆಕ್ಷನ್ 5 ಅಲ್ಲಿ ಏನು ಬರುತ್ತೆ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಬೇಕಾಗಿತ್ತು. ಆಲ್ರೆಡಿ ಸೆಕ್ಷನ್ 5 ಅಂದರೆ ಆಲ್ರೆಡಿ ಹೇಳಿದಲ್ಲ, ಸೆಕ್ಷನ್ 5 ಹೋಯ್ತು. ಸೆಕ್ಷನ್ 6 ಐ ಆಮ್ ಸಾರಿ, 6 ಸೆಕ್ಷನ್ 6 ಅಂದರೆ ಸೆಕ್ಷನ್ 6A ಅಂಡ್ ಸೆಕ್ಷನ್ 6B ಇದೆ. ಸೆಕ್ಷನ್ ಫುಲ್ಲು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್. ಸೆಕ್ಷನ್ 6 ಏನು ಹೇಳಿದಂದ್ರೆ ಬಿಲೋ 18 years, ಬಿಲೋ 18 years ಚಿಲ್ಡ್ರನ್ಗೂ ಸಿಗರೇಟ್ ಕೊಡಬೇಡ, ತಗೊಳ್ಬೇಡ ಟೊಬಾಕೋ ಪ್ರಾಡಕ್ಟ್ಸ್. ಈಗ ಇವರು 18 ಇಲ್ಲ 16 ಅಂತ ಅಂಗಡಿಯವ್ರಿಗೆ ಹೆಂಗೆ ಗೊತ್ತಾಗಬೇಕು ಅಂತ? ಅದಕ್ಕೆ ನಾ ಹೇಳಿದೆಲ್ಲವ, ಯಾರ್ಯಾರು ಸೇಲ್ ಮಾಡ್ತಾರಲ್ಲೇ ಅವರೆಲ್ಲ 18 years ಒಳಗಡೆ ಸಿಗರೇಟ್ ಸೇಲ್ ಮಾಡೋದಿಲ್ಲ. ಅದು ಅವರು ಬೋರ್ಡ್ ಆಗಬೇಕು, ಕಂಪಲ್ಸರಿ ಆಗಬೇಕು. ಇಲ್ಲ ಅಂದರೆ ಅವರು ಆಸ್ ಪರ್ ದ ಅವರು ಶಾಪ್ ಲೈಸೆನ್ಸ್ ಕ್ಯಾನ್ಸಲ್ ಆಗ್ಬೋದು. ಯಾಕಂದರೆ ಪಂಚಾಯತ್ ರಾಜ್ ಆಲ್ರೆಡಿ ಸ್ಟಾರ್ಟ್ ಆಯಿತು, ಪಂಚಾಯತ್ ಅಫಿಷಿಯಲ್ಸ್ ಎಲ್ಲ ಸ್ಟಾರ್ಟ್ ಆಯಿತು, ಅವರೆಲ್ಲ ನೋಟಿಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಹಾಗಾದರೆ ನಾನು ಈ ಕಾರ್ಯಕ್ರಮದ ಮೂಲಕ ಎಲ್ಲ ಶಾಪ್ಕೀಪರ್ಸ್ಗೆ ಹೇಳುವಂಥದ್ದು ಏನು ಅಂತಂದರೆ, ನೀವು ಆದಷ್ಟು ಬೇಗ ನಿಮ್ಮ ಅಂಗಡಿಯಲ್ಲಿ ಈ ಬೋರ್ಡ್ಸ್ಗಳನ್ನು ಹಾಕೋದು ಒಳ್ಳೆಯದು. ನಿಮಗೆ ಯಾವುದೇ ಥರದ ಕನ್ಫ್ಯೂಷನ್ಸ್, ಬೋರ್ಡಲ್ಲಿ ಏನು ಬರೀಬೇಕು, ಆ ಬೋರ್ಡ್ ಹೇಗಿರಬೇಕು, ಯಾವ ಕಲರ್ನಲ್ಲಿರಬೇಕು ಅನ್ನೋಂಥ ಗೊಂದಲಗಳಿದ್ದರೆ ದಯವಿಟ್ಟು ಹತ್ತಿರದ ಪೊಲೀಸ್ ಸ್ಟೇಷನಿಗೆ ಹೋಗಿ ಅಲ್ಲಿ PSI ಅವ್ರ ಜೊತೆ ಮಾತಾಡಿಕೊಂಡು ಅದನ್ನು ಆದಷ್ಟು ಬೇಗನೆ ನೀವು ಮಾಡೋದಕ್ಕೆ ಪ್ರಯತ್ನ ಪಡಿ. ಯಾಕೆಂತಂದರೆ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆಯನ್ನು ನಡೆಸ್ತಾ ಇದೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅದರ ಹಿಂದೆ ಇದೆ. ಆಮ್ ರೈಟ್ ಸರ್? ಎಸ್, ಲೆಟ್ಸ್ ಮೂವ್ ಆನ್. 18 ವರ್ಷದ ಕೆಳಗಿನವರಿಗೆ ಅಂಗಡಿಯವರು ಸಿಗರೇಟು ಮತ್ತು ಬೀಡಿಗಳನ್ನು ಕೊಡೋ ಹಾಗೆ ಇಲ್ಲ. ಅವರು ಅದನ್ನ ಬೋರ್ಡ್ ಅಲ್ಲಿ ಸ್ಪಷ್ಟವಾಗಿ ಮೇಂಟೈನ್ ಮಾಡಬೇಕು. ಆಯ್ತು, ಫೈನ್. ಈಗ ನನಗೆ 16 ವರ್ಷ, ನನಗೆ ಗೊತ್ತಿದೆ ನಾನು ಹೋಗಿ ತಗೋಬಾರ್ದು ಅಂತ, ಆದ್ರೂ ನಾನು ಹೋಗಿ ತಗೊಂಡು ನಾನು ಮಾಡ್ತೀನಿ. ಅವಾಗ ನಿಮ್ಮ ಇದು ಡೀಟೇಲ್ ಹೋಗಬೇಡ. ಯಾಕಂದ್ರೆ ಅವರು ಬರ್ತ್ ಸರ್ಟಿಫಿಕೇಟ್ ತೋರಿಸ್ಬೇಕು. ಇದು ತುಂಬಾ ಲಾಂಗ್ ಪ್ರಾಸೆಸ್. ಬಟ್ ಅದು ತುಂಬಾ ಇಂಡೆಪ್ತ್ ಹೋಗಂದ್ರೆ ಅವ್ರು ತೋರಿಸ್ಬೇಕು. ಬ್ಲೋ ಅಬೋ 18 ಕೊಡಬೇಕು. ಅದು ಒಂದು ಬೇಗ ಬರ್ಬೋದು, ಬಟ್ ಇದು ತುಂಬಾ ಇಂಪಾರ್ಟೆಂಟ್. ಸೊ ಅದೇ ಒಂದು ಗೈಡ್ ಲೈನ್ಸ್. ಫೈನ್. ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಏನ್ ಬೋರ್ಡ್ ಅನ್ನ ಹಾಕಬೇಕು, ಅದನ್ನ ಎಲ್ಲಿ ಹಾಕಬೇಕು? ಒಂದು ಸೆಕ್ಷನ್ 6 ಆಲ್ರೆಡಿ ಹೇಳಿದ್ವಿ, ಅದು ಫುಲ್ ಫಾರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್. ಸೊ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂದ್ರೆ ಟೇಕ್ ಆನ್ ಸ್ಕೂಲ್ ಪ್ರಿನ್ಸಿಪಲ್ ಇನ್ಚಾರ್ಜ್. ಪ್ರಿನ್ಸಿಪಲ್ ಸುತ್ತಿ ಮತ್ತೆ 100 yards ಏನೇನು ಶಾಪ್ಸ್ ಇದೆ, ಪ್ರಿನ್ಸಿಪಲೇ ನೋಟಿಸ್ ಕೊಡಬೇಕು ಎಲ್ಲ ಶಾಪ್ಸ್ಗಳಿಗೆ. 100 yards ಶಾಪ್ಸ್ ಒಳಗಿದ್ರೆ ಮಾತ್ರ. ಹೌದು, 100 yards ಶಾಪ್ಸ್ ಅವರೇ ಕೊಡಬೇಕು. ಅವರೇ ಹೇಳಬೇಕು ಆಲ್ ದ ಪ್ರಾಡಕ್ಟ್ಸ್ ರಿಮೂವ್ ಮಾಡಬೇಕು ವಿತಿನ್ 5 days. ಅವರು ನೋಟಿಸ್ ಕೊಡಬೇಕು. ಯಾರು? ಪ್ರಿನ್ಸಿಪಲ್ ಕೊಡಬೇಕು, ಸ್ಕೂಲ್ ಹೆಡ್ ಮಾಸ್ಟರ್ ಕೊಡಬೇಕು. ಸೊ ಅವ್ರು ಕೊಟ್ಬಿಟ್ಟು ಆಮೇಲೆ ಇದು ಸಿಗರೇಟ್ ಪ್ರಾಡಕ್ಟ್ಸ್, ಟೊಬಾಕೋ ಪ್ರಾಡಕ್ಟ್ಸ್ ರಿಮೂವ್ ಮಾಡಬೇಕು. ನಂಬರ್ 1. ನಂಬರ್ 2, ಆ ಶಾಪ್ಸ್ಲೇ ಬೋರ್ಡ್ ಆಗಬೇಕು. 18 years ಒಳಗಡೆ ಸೇಲ್ ಮಾಡೋದಿಲ್ಲ, ಆ ಬೋರ್ಡ್ ಇರಬೇಕು. ದೆನ್ ನೆಕ್ಸ್ಟ್ ಏನಂದ್ರೆ 3 ಏನಂದ್ರೆ ಆ ಸ್ಕೂಲ್ಸ್ ಬೌಂಡ್ರಿ ವಾಲ್ ಇದೆಲ್ಲವ, ಅವರು ಒಂದು ಬೋರ್ಡ್ ಆಗಬೇಕು. ಸೆಕ್ಷನ್ 6B ಒಂದು ಬೋರ್ಡ್ ಇದೆ. ವಿತಿನ್ 100 yards ಆಫ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನೋ ಬಡಿ ಸೆಲ್ಲಿಂಗ್ ಟೊಬಾಕೋ ಪ್ರಾಡಕ್ಟ್ಸ್. ಇಫ್ ಎನಿಬಡಿ ಸೆಲ್ಲಿಂಗ್ ಟೊಬಾಕೋ ಪ್ರಾಡಕ್ಟ್ಸ್ ವಿಲ್ ಫೈನ್ ಯು ಅಪ್ ಟು 200 rupees. ಅದು ಬರಿಬೇಕು. ಅದು ಜಸ್ಟ್ ಪ್ರಿಂಟ್ಔಟ್ ತಗೊಂಡು ಪೇಸ್ಟ್ ಮಾಡೋ ಅಲೋಡಿಲ್ಲ, ಪೇಂಟ್ ಇಲ್ಲ, ಬರೀಬೇಕು. ಆಲ್ರೆಡಿ ಇಲ್ಲಿ ನಮ್ಮ DDP ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, DC ಎಲ್ಲ ಫುಲ್ DC ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಆಲ್ರೆಡಿ ಆಗಿದ್ದೀವಿ ಆಲ್ ದ ಎಜುಕೇಶನ್. ಬಟ್ ಮೈ ಡೌಟ್ ಏನಂದ್ರೆ
ಪ್ರೈವೇಟ್ ಸ್ಕೂಲ್ಸು ಆಗಬೇಕು. ಓಕೆ ಓಕೆ ಸರ್, ಎಸ್ ಐ ವಿಲ್ ಗೆಟ್ ಬ್ಯಾಕ್ ಟು ಎಸ್. ವೀಕ್ಷಕರೇ, ನೀವು ಗಮನಿಸ್ತಾ ಇದ್ದೀರಿ ಕೋಟ್ಪಾ ಆ್ಯಕ್ಟ್ನ ಇಂಪ್ಲಿಮೆಂಟೇಷನ್ ಬಗ್ಗೆ ಬಹಳ ವಿಸ್ತೃತವಾದಂಥ ಚರ್ಚೆಯನ್ನು, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಯವ್ರ ಜೊತೆ ನಾವು ಮಾತನಾಡ್ತಾ ಇದ್ದೇವೆ. ಇನ್ನು ಸೆಕ್ಷನ್ 7 ಏನು ಹೇಳುತ್ತೆ ಮತ್ತು ಸಾಕಷ್ಟು ಪ್ರಶ್ನೆಗಳು ಕೇಳೋದಿದೆ. ಈಗ ಒಂದು ಸಣ್ಣ ಬ್ರೇಕ್, ನಂತರ ಕಾರ್ಯಕ್ರಮ ಮುಂದುವರಿತದೆ.